ಇದು ಮೊಹಮ್ಮದ್ ಬಟ್ಟೂರ್ ಅವರೇ, ಈಗ ಈ ಆಜಾನ್ ಕೊಡುವುದು ಅದನ್ನು ವಾಲ್ಯೂಮ್ ಕಡಿಮೆ ಮಾಡಿದರೆ ಸಮಸ್ಯೆ ಆಗ್ತದಾ? ನೋಡಿ, ಮೈಕ್ ಇಲ್ಲದಾಗ ಕೂಡ ಆಜಾನ್ ಕೊಟ್ಟಿದ್ದಾರೆ. ಮೈಕ್ ಇಲ್ಲದಾಗ ಕೂಡ ಆಜಾನ್ ಕೊಟ್ಟಿದ್ದಾರೆ. ಸಮಸ್ಯೆ ಆಗಿದೆ? ಸಮಸ್ಯೆ ಆಗಲಿಲ್ಲ. ಮೈಕ್ ಬಂದಾಗ ಕೂಡ ಆಜಾನ್ ಕೊಡ್ತಾರೆ. ಸಮಸ್ಯೆ ಆಗಿದೆ? ಆಗಲಿಲ್ಲ. ಸಮಸ್ಯೆಯನ್ನು ಹುಟ್ಟುಹಾಕುವವರ ಸಮಸ್ಯೆಯನ್ನು ನೀವು ಮುಗಿಸಿ ಮೊದಲು. ಸಮಸ್ಯೆಯನ್ನು ಹುಟ್ಟುಹಾಕುವವರ ಸಮಸ್ಯೆ. ಈ ಪತ್ರಕರ್ತರು ಅಥವಾ ಈ ಮೀಡಿಯಾದಲ್ಲಿ ಕೂಡ ನೋಡಿ, ಗೋಧಿ ಮೀಡಿಯಾಗಳಿವೆ. ಇವರನ್ನು ಹುರಿದೆಬ್ಬಿಸುವರು, ಕೋಮುವಾದ. ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ ಅಂದರೆ, ತಲೆಗೆ ಹೊಯ್ದ ನೀರು ಕಾಲಿಗೆ ಬರಲೇಬೇಕು. ಶ್ರೀಲಂಕಾವನ್ನು ನೋಡಿ, ಒಮ್ಮೆ ನೋಡಿ. ಆ ಪರಿಸ್ಥಿತಿಯನ್ನು ಇಲ್ಲಿ ತರಲಿಕ್ಕೆ ನೀವು ಆಶೆ ಪಡ್ತೀರಾ? ಧರ್ಮಗಳ ನಡುವೆ ಕಲಹ ಎದ್ದು ಮತ್ತೆ ಕೋಮು ದ್ವೇಷದಿಂದಲೇ ಅಲ್ವಾ ಅಲ್ಲಿ ಬಂದದ್ದು? ಅಲ್ಲ, ನಮ್ಮ ಕಣ್ಣ ಮುಂದೆ ಇದೆ ಅಲ್ವಾ? ಅದನ್ನು ಇಲ್ಲಿ ತರ್ತೀರಾ? ಸಂಪೂರ್ಣ ಬಡವರು ನಾಶ ಆಗ್ತಾರೆ. ಅದು ಬರಲಿಕ್ಕೆ ಕೂಡ್ದು ನಾವೆಲ್ಲರೂ ಪ್ರಾರ್ಥಿಸಬೇಕು, ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಾರದೇ ಇರಲಿ ಅಂತೇಳಿ. ಬಂದರೆ ಇವರೆಲ್ಲ ಓಡಿಬಿಡ್ತಾರೆ, ಹೆಲಿಕಾಪ್ಟರ್ ಫ್ಲೈಟ್ ಹತ್ತಿ ಓಡಿಬಿಡ್ತಾರೆ, ಅಧಿಕಾರಸ್ಥರು ಓಡಿಬಿಡ್ತಾರೆ. ಇವರ ಈ ಜನಸಾಮಾನ್ಯರು ಸಾಯ್ತಾರೆ, ಆಹಾರ ಇಲ್ಲದೆ ಸಾಯ್ತಾರೆ, ಪೆಟ್ಟು ಮಾಡಿಕೊಂಡು ಸಾಯ್ತಾರೆ. ಸತ್ತದ್ದು ಸಾಕಾಗುವುದಿಲ್ವಾ? ಸಮಸ್ಯೆ ಅದಲ್ಲ, ಮೈಕ್ ಸಮಸ್ಯೆ ಅಲ್ಲ, ಧರ್ಮ ಸಮಸ್ಯೆ ಅಲ್ಲ, ಯಾವುದು ಸಮಸ್ಯೆ ಅಲ್ಲ. ಸಮಸ್ಯೆ ಇವರು. ಅದಕ್ಕಾಗಿ ನಾನು ಹೇಳೋದು, ಎಲ್ಲ ಸ್ಥಾನದಲ್ಲಿ ಅದೊಂದು ಮೌಲ್ಯ ಸ್ಥಾನ ಇರಲಿ, ಅಥವಾ ಪೂಜಾರಿ ಸ್ಥಾನ ಇರಲಿ, ಅಥವಾ ಈ ಸ್ಥಾನ ಇರಲಿ, ರಾಜಕೀಯ ಸ್ಥಾನ ಇರಲಿ, ಅದಕ್ಕೆ ಎಲ್ಲ ಕಡೆಗೆ ಅರ್ಹರನ್ನು ನಾವು ಕೊಂಡೋಗಿ ಕೂರಿಸಿದಾಗ. ಈಗ ಬಡ್ಡೂರವರೇ, ಈಗ ಸರ್ಕಾರ, ಈಗ ನಾನು ಆರಂಭದಲ್ಲಿ ಕೂಡ ಹೇಳಿದೆ, ಇದು 2005ರಲ್ಲಿ ಸುಪ್ರೀಂ ಕೋರ್ಟಿದೆ ಗೈಡ್ಲೈನ್ಸ್ ಇತ್ತು. ಅಂದರೆ ದೇಶದ ಅನೇಕ ರಾಜ್ಯಗಳಲ್ಲಿ ಅನೇಕ ಮಂದಿ ಪ್ರಶ್ನೆ ಮಾಡಿದ್ದರು ಲೌಡ್ ಸ್ಪೀಕರ್ ಬಗ್ಗೆ. ಒಟ್ಟು ಸಾರ್ವಜನಿಕ ಪ್ರದೇಶಗಳಲ್ಲಿ ಮೈಕ್ ಅನ್ನು ಜೋರಾಗಿ ಬಳಸಿಕೊಳ್ಳೋ ಬಗ್ಗೆ ಪ್ರಶ್ನೆ ಇತ್ತು. ಸುಪ್ರೀಂ ಕೋರ್ಟ್ ಅವತ್ತು 2005ರಲ್ಲೇ ತೀರ್ಪು ಕೊಟ್ಟಿತ್ತು ಮತ್ತು ಅದರ ಬಗ್ಗೆ ಒಂದು ನೀತಿ ನಿರೂಪಣೆ ಗೈಡ್ಲೈನ್ಸನ್ನು ಆಯಾ ರಾಜ್ಯ ಸರ್ಕಾರಗಳು ಮಾಡಿಕೊಳ್ಳಬೇಕು ಮತ್ತು ತಡರಾತ್ರಿಯಲ್ಲಿ ಬಳಸಿಕೊಳ್ಳಿಕ್ಕೆ ಇಲ್ಲ ಅಂತ ಇದುವರೆಗೆ ಇತ್ತು. ಮತ್ತು ಕರ್ನಾಟಕದಲ್ಲೂ ಕೂಡ ಮೈಕ್ ನೀವು ಸಾರ್ವಜನಿಕ ಸ್ಥಳದಲ್ಲಿ ಬಳಸುವುದಿದ್ದರೆ ಅದಕ್ಕೆ ಮೈಕ್ ಪರ್ಮಿಷನ್ ಅಂತ. ಈಗ ಸಾರ್ವಜನಿಕ ರ್ಯಾಲಿ ಮಾಡೋರು ಇರ್ತಾರೆ, ಪ್ರತಿಭಟನೆ ಮಾಡೋರು ಇರ್ತಾರೆ, ಮೆರವಣಿಗೆ ಮಾಡೋರು ಇರ್ತಾರೆ, ಅವರೆಲ್ಲರೂ ಮೈಕ್ ಪರ್ಮಿಷನ್ ಅಂತ ತಗೊಳ್ಳಿಕ್ಕಿತ್ತು. ಲೋಕಲ್ ಪೊಲೀಸ್ ಅಥಾರಿಟಿಗೆ ಬರೆದು ಅವರು ಆ ಟೈಮ್ಗೆ ಅಂತ ಕೊಡ್ತಾಯಿದ್ರು. ಈಗ ಇದು ವಿವಾದ ಇದ್ದ ಕಾರಣದಿಂದಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ ಇತ್ತು. ಈಗ ಮತ್ತೆ ಅದನ್ನು ಒಂದಷ್ಟು ತಿದ್ದುಪಡಿ ಮಾಡಿ ಕಟ್ಟುನಿಟ್ಟು ಮಾಡಿ ಇಲ್ಲಿ ಜಾರಿಗೆ ತಂದಿದ್ದಾರೆ. ನಾನು ಆಗಲೇ ಆರಂಭದಲ್ಲಿ ಹೇಳಿದ ಹಾಗೆ ಇನ್ನು ಮುಂದೆ ಪ್ರತಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇದನ್ನು ಕಮಿಟಿ ಇರ್ತದೆ. ಆ ಕಮಿಟಿಯ ಮುಂದೆ ನಿಮ್ಮ ಅರ್ಜಿ ಬರ್ತದೆ. ಆ ಅರ್ಜಿಯಲ್ಲಿ ಆ ಕಮಿಟಿಯಲ್ಲಿ ಇದು ಇತ್ಯರ್ಥ ಆಗುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಬ್ಬರು ಸದಸ್ಯರು, ಪೊಲೀಸ್ ಇಲಾಖೆಯಿಂದ ಒಬ್ಬರು ಅಲ್ಲಿ ಇರ್ತಾರೆ. ಸೊ ಆಮೇಲೆ ಸ್ಥಳೀಯ ನಗರ ಪಾಲಿಕೆಯ ಒಬ್ಬರು ಇಂಜಿನಿಯರ್, ಇಷ್ಟು ಜನ ಇರ್ತಾರೆ ಈ ಕಮಿಟಿಯಲ್ಲಿ. 3 ಮಂದಿಯ ಕಮಿಟಿ. ಮತ್ತು ಅವರದೊಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟಲ್ಲೂ ಫಿಲ್ ಮಾಡಿ ನೀವು ಸಲ್ಲಿಕೆ ಮಾಡಬೇಕು. ಅವರು ಎಸ್ ಆರ್ ನೋ ಅಂತ ಹೇಳ್ತಾರೆ. ನೀವು ಬಳಸಿಕೊಳ್ಳುವ ಜಾಗ ಅದು ಬಯಲು ಪ್ರದೇಶವೋ, ಅದು ಎಷ್ಟು ಟೈಮಿಂಗ್ಸ್, ಇದನ್ನೆಲ್ಲ ಇಟ್ಟುಕೊಂಡು. ಸೊ ಇದರ ಅಂದರೆ ಈಗೊಂದು ಸ್ಪಷ್ಟವಾದ ಗೈಡ್ಲೈನ್ಸ್ ಮತ್ತು ಇದನ್ನು ಜಾರಿ ಮಾಡಬೇಕಂತ. ಈಗ ನೋಡಿ, ಜಾರಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸಚಿವರು ಕೂಡ ನಿನ್ನೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಧ್ವನಿವರ್ಧಕ ವಿಚಾರದಲ್ಲಿ ಎಲ್ಲರೂ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಶಬ್ದ ಮಾಲಿನ್ಯ ಮಾಡಿದವರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ, ಪರಿಸರ ಮತ್ತು ಜೀವಿಶಾಸ್ತ್ರ ಖಾತೆ ಸಚಿವರಾಗಿರುವಂಥ ಆನಂದ್ ಸಿಂಗ್ ಅವರು ಹೇಳಿದ್ದಾರೆ ಅಂತ ಅವರು ಹೇಳಿರುವಂಥ ವಿಚಾರ ಕೂಡ. ಇದು ಬಡ್ಡೂರವರೇ, ಇಂಥ ಸಂದರ್ಭದಲ್ಲಿ ಈಗ ಬೆಳಗಿನ, ಯಾಕಂದರೆ ಇಲ್ಲಿ ಸರ್ಕಾರ ಹೇಳುವಂಥ 6 ಗಂಟೆಯ ತನಕ ನೀವು ಬಳಸಲಿಕ್ಕೆ ಇಲ್ಲ. ರಾತ್ರಿ 10ರಿಂದ ಬೆಳಗಿನ 6 ಗಂಟೆ ತನಕ ಯಾರು ಕೂಡ ಮೈಕ್ ಬಳಸಲಿಕ್ಕೆ ಇಲ್ಲ. ಬಳಸಿದ್ರೆ ಅದಕ್ಕೆ ವಿಶೇಷ ಪರ್ಮಿಷನ್ ಬೇಕು ಅಂತ. ಈಗ ಒಂದು ಕಡೆ ನಾನೀಗ ಮಂಗಳೂರಿನಲ್ಲಿ ನಿನ್ನೆ ದಿವಸ ಮಸೂದ್ ಅವರು ಕುದ್ರೋಳಿಯದು ಒಂದು ಮಸೀದಿಯ ಆ ಜಮಾತಿನ ಅಧ್ಯಕ್ಷರು ಅವರು ಹೇಳಿದ್ರು, ನಾವು ನಿಲ್ಲಿಸಿಬಿಟ್ಟಿದ್ದೇವೆ ಅಂತ, ನಾವು ನಿಲ್ಲಿಸ್ತೇವೆ, ಆಮೇಲೆ ಸರ್ಕಾರ ಏನು ಹೇಳುತ್ತೆ ಆ ರೀತಿ ಮಾಡ್ತೇವೆ ಅಂತ. ಮಸೂದ್ ಅವರೇ, ಇದು ಬಡ್ಡೂರವರೇ, ಇಂಥ ಎಲ್ಲ ನೀತಿ ನಿರೂಪಣೆಗಳು ಬಂದಾಗ ಎಲ್ಲೋ ನಾವು ಮುಸ್ಲಿಮರೆಲ್ಲ ಸೋತೆವು ಅಂತ ಆಗುತ್ತಾ? ನಾವು ಮುಸ್ಲಿಮರು ಯಾವತ್ತೂ ಸೋಲುವುದಿಲ್ಲ.
ಯಾಕೆಂದರೆ ನಿಜವಾದ ಒಬ್ಬ ಮುಸ್ಲಿಂ ಇದ್ದರೆ ನಮ್ಮದು ಪ್ರಾರ್ಥನೆ ನಮ್ಮ ದೇವರೊಂದಿಗೆ, ದೇವರೊಂದಿಗೆ ಪ್ರಾರ್ಥನೆ. ಹೌದು. ಅದಕ್ಕೆ ದಲ್ಲಾಳಿಗಳ ಅಗತ್ಯವೂ ಇಲ್ಲ, ಅದಕ್ಕೆ ಹಣದ ಅಗತ್ಯವೂ ಇಲ್ಲ, ಅದಕ್ಕೆ ಕಾಣಿಕೆಯ ಅಗತ್ಯವೂ ಇಲ್ಲ. ಮತ್ತು ಮುಸ್ಲಿಮರನ್ನು ಹೇಗೆ ನೀವು ಸೋಲಿಸಲಿಕ್ಕೆ ಎಷ್ಟೋ ಪ್ರಯತ್ನ ಪಡ್ಬೋದು ಕೋಮುವಾದಿಗಳು, ಆದರೆ ನಾವು ಸೋಲುವುದಿಲ್ಲ. ಅಥವಾ ಈ ಕಾನೂನುಗಳಲ್ಲಿ ನಮಗೆ ನಂಬಿಕೆ ಇಲ್ಲ. ಯಾಕೆಂದರೆ ಒಬ್ಬ ಮುಸ್ಲಿಮ್ ಒಂದು ಗರ್ನಲ್ ಹೊಡೆದರೆ ಸಾಕು, ಅವು ಭಯೋತ್ಪಾದಕ ಒಳಗೆ. ಮತ್ತೊಬ್ಬ ಹಿಂದೂ ಅಲ್ಲಿ ಏರ್ಪೋರ್ಟ್ಗೆ ಇಟ್ಟರು ಕೂಡ ಅವು ಮಾನಸಿಕ ರೋಗಿ. ಇನ್ನು ಮೈಕ್ ಪರ್ಮಿಷನ್ಗೆ ಕೂಡ ಮುಸ್ಲಿಮರಿಗೆ ಹೇಳಿದಾಗ ಏನಾದರೂ ಒಂದು ಅಡ್ಡಿ ತರ್ತಾರೆ ಅವರು. ಯಾಕೆಂದರೆ ಅವರು ಮಾಡುವುದೇ ಇದು. ಯಾಕೆ ಕಾನೂನು ಯಾರು ರಚಿಸುವುದು? ನಾವೇ ರಚಿಸುವುದು ಅಲ್ವಾ? ಈ ಕಾನೂನುಗಳೆಲ್ಲ ಬರುವುದು ಯಾವಾಗ? ಈ ಕೋಮುವಾದ ಉದ್ಭವಿಸಿದಾಗ. ಇಲ್ಲದ್ರೆ ಸಮಾನ ನ್ಯಾಯ ಇರುವುದಿಲ್ವಾ? ನಮಗೆ ಪ್ರಜೆಗಳಿಗೆ ನಮಗೆ ಸರ್ಕಾರ ಕೊಡುವ ಕಾನೂನಿಗೆ ಅವ ಹಿಂದೂ, ಇವ ಮುಸ್ಲಿಂ, ಅವ ಕ್ರಿಸ್ತ ಅಂತೇಳಿ ಉಂಟಾ? ಇಲ್ಲ. ಸರ್ಕಾರ ಮತ್ತು ಪ್ರಜೆಗಳ ಮಧ್ಯೆ ಇರುವಂತಹ ಒಂದು ಸಂಬಂಧ ಅದು ಅಲ್ವಾ? ಅದೇ ರೀತಿ ಸರ್ಕಾರ ಕೊಡುವ ಅನುದಾನಕ್ಕೂ ಕೂಡ ಅಲ್ಲಿ ಜಾತಿ ಮತ ಉಂಟಾ? ಇಲ್ಲ. ಇಲ್ಲ. ಅದನ್ನು ಸರಿ ಕೊಡುವಾಗ ಅಂಥ ಒಂದು ಸರ್ಕಾರ ಇದ್ದಾಗ ನಮ್ಮಲ್ಲಿ ಈ ಸಮಸ್ಯೆ ಏನುಂಟು? ಯಾಕಂದರೆ ಸರ್ಕಾರ ಕಟ್ಟಲಿಕ್ಕಾಗಿ ಈ ಸಮಸ್ಯೆಗಳನ್ನು ಹುಟ್ಟಿ ಹಾಕುವಾಗ ಇಂಥದ್ದೆಲ್ಲ ಬರಲೇಬೇಕು. ಮತ್ತು ಈ ಪ್ರಜೆಗಳಿಗೆ ಸುಖ ಎಲ್ಲಿ ಉಂಟು? ಇದನ್ನು ಅರ್ಥ ಮಾಡಿಕೊಳ್ಬೇಕೇ ಹೊರತು ಎಲ್ಲಿ ನಾನು ಮುಸ್ಲಿಂ, ನನ್ನ ಮೇಲೆ ನಿಮಗೆ ದ್ವೇಷ ಇದೆಯಾ? ನೀವು ಹಿಂದೂಗಳು, ನಿಮ್ಮ ಮೇಲೆ ನನಗೆ ದ್ವೇಷ ಇದೆಯಾ? ಇಲ್ಲಲ್ಲ. ಅದೇ ರೀತಿ ಸಮಾಜದಲ್ಲಿ ಕೂಡ ಇಂದು ಹಿಂದೂ ಮುಸ್ಲಿಮರು ಬಹಳ ಅನ್ಯೋನ್ಯತೆಯಿಂದ ಬದುಕುತ್ತಾ ಇದ್ದಾರೆ. ಬದುಕಲಿಕ್ಕೆ ಇವರು ಬಿಡುವುದಿಲ್ಲ. ಬಹುಶಃ ಈ ರೀತಿಯ ಅನ್ಯೋನ್ಯತೆಯಿಂದ ಬದುಕುವುದೇ ಒಂದಷ್ಟು ಜನರಿಗೆ ರಾಜಕೀಯವಾಗಿ ನಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಆ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿ, ಆ ಕೋಮು ದ್ವೇಷಗಳನ್ನು ಸೃಷ್ಟಿ ಮಾಡಿ ರಾಜಕೀಯ ಮಾಡುವಂಥ ಬಹುಶಃ ಒಂದು ಪರಂಪರೆಯೇ ಭಾರತದಲ್ಲಿ ನಡೆದುಕೊಂಡು ಬಂದ ಹಾಗೆ ಕಾಣಿಸ್ತಾ ಉಂಟು. ಖಂಡಿತ. ಅರ್ಹತೆ ಇಲ್ಲದವರು ಅಲ್ಲಿ ಹೋಗಬೇಕಾದ್ರೆ ಪೊಲೀಸ್ನವರು 70 ಲಕ್ಷ ಕೊಟ್ಟು ಹೋಗ್ತಾರಲ್ಲ SI ಪೋಸ್ಟಿಗೆ. ಅದಕ್ಕೆ ಅಲ್ಲಿ ಹೋದ ಮೇಲೆ ಅವ ಏನು ಮಾಡ್ತಾನೆ? ವೃತ್ತಿ ಧರ್ಮ ಪಾಲಿಸಲಿಕ್ಕೆ ಅವನಿಗೆ ಸಾಧ್ಯ ಉಂಟಾ? ಇಲ್ಲ. ಅದಕ್ಕಾಗಿ ಇದು ವಾಮ ಮಾರ್ಗವನ್ನು ಹಿಡಿಯುವುದೇ ಅದಕ್ಕೆ. ನೋಡಿ, ಅರ್ಹತೆ ಇಲ್ಲದೋ ಒಂದು ಕಡೆ ಹೋಗಿ ಮುಟ್ಟಬೇಕಾದ್ರೆ ವಾಮ ಮಾರ್ಗ ಹಿಡಿಬೇಕಾದ್ರೆ ಆಗ ಹೆಚ್ಚಿನ ಅರ್ಹತೆ ಅವರು ಇಲ್ಲಿ ಬಿದ್ದು ಬಿಡ್ತಾರೆ.